ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ನಾರಾಯಣಗುರು ನಿಗಮ ಮಂಡಳಿ ಘೋಷಣೆ ಮಾಡಲಾಯಿತು. ನಿಗಮ ಮಂಡಳಿ ವಿಚಾರವಾಗಿ 2 ದಿನದ ಗಡುವು ಕೇಳಿದ ಕೋಟ ಶ್ರೀನಿವಾಸ್ ಪೂಜಾರಿ, ಬ್ರಹ್ಮಶ್ರೀ ನಾರಾಯಣಗುರು ನಿಗಮ ಮಂಡಳಿಯ ಕುರಿತಾಗಿ ಚರ್ಚೆ ಆಗಿರುವಂತದ್ದು ನಿಮಗೆಲ್ಲ ತಿಳಿದಿದೆ. ನಿಗಮ ಮಂಡಲ ವಿಚಾರವಾಗಿ ಸಮುದಾಯ ಗೊಂದಲ ತೀಡಾಗುವುದು ಬೇಡ ಎಂದು 2 ದಿನಗಳ ಹಿಂದೆಯಷ್ಟೇ ಒಂದು ಹೇಳಿಕೆ ನೀಡಿದೆ. ಇನ್ನು 2 ದಿನಗಳಲ್ಲಿ ಹಿಂದುಳಿದ ವರ್ಗಗಳ ಸಚಿವನಾಗಿ ನಾರಾಯಣಗುರು ನಿಗಮಕ್ಕೆ ಆದೇಶ ನೀಡುತ್ತೇನೆ ಎಂದಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಈ ಕುರಿತು ಚರ್ಚೆ ನಡೆಸಿದ ಬಳಿಕ ಒಂದು ಅಧಿಕೃತವಾಗಿ ಘೋಷಣೆಯನ್ನು ಹೊರಡಿಸಿದ್ದಾರೆ ಎಂದರು. ಬ್ರಹ್ಮಶ್ರೀ ನಾರಾಯಣಗುರುಗಳ ನಿಗಮದ ಬಗ್ಗೆ ಚರ್ಚೆ ಆದದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರಗಳು. ನಾನು 2 ದಿವಸಕ್ಕೆ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಯಾವುದೇ ಗೊಂದಲಕ್ಕೆ ಮತ್ತು ಆತಂಕವನ್ನು ಸಮುದಾಯದವರು ಪಡುವ ಅಗತ್ಯ ಇಲ್ಲ. ಇನ್ನು 2 ದಿವಸದಲ್ಲಿ ಹಿಂದುಳಿದ ವರ್ಗದ ಸಚಿವನ ಹಿನ್ನೆಲೆಯಲ್ಲಿ ನಾನು ನಾರಾಯಣಗುರುಗಳ ನಿಗಮಕ್ಕೆ ಆದೇಶ ಕೊಡಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾರಾಯಣಗುರು ನಿಗಮದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ನಾನು ಮಧ್ಯಪ್ರವೇಶ ಮಾಡಿ ನಮಗೆ ಮುಖ್ಯಮಂತ್ರಿ ಜೊತೆ ಒಂದಷ್ಟು ವಿಸ್ತೃತವಾದ ಚರ್ಚೆ ಮಾಡಿರುವಂಥ ನಳಿನ್ ಕುಮಾರ್ ಅವರು, ನನ್ನ ಸಹಪಾಠಿ ಸುನಿಲ್ ಕುಮಾರ್ ಸಹಿತ ಕರ್ನಾಟಕದ ಎಲ್ಲ ಈ ನಿಗಮಕ್ಕೋಸ್ಕರ ಸಲಹೆ ಕೊಟ್ಟ, ಸೂಚನೆ ಕೊಟ್ಟ, ಅಭಿಪ್ರಾಯ ಮಂಡಿಸಿದಂಥ ಎಲ್ಲ ಸಮಾನ ಮನಸ್ಕ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.